ಮರಣದ ನಂತರ ಓರ್ವ ವ್ಯಕ್ತಿ ಉಸಿರಾಡುವುದೇ ಕಷ್ಟ. ಅಂತಹದರಲ್ಲಿ 5,000 ವರ್ಷಗಳ ಹಿಂದೆ ಕೃಷ್ಣನ ಅಂತ್ಯ ಆಗಿ ಹೋಗಿದೆ. ಆದರೂ ಕೂಡ ಶ್ರೀಕೃಷ್ಣನ ಹೃದಯ ಇಂದಿಗೂ ಬಡಿಯುತ್ತಲೇ ಇದೆ ಎಂದರೆ ನೀವು ನಂಬುತ್ತೀರಾ? ಹೌದು, ಈ ಒಂದು ಸ್ಥಳದಲ್ಲಿ ಇಂದಿಗೂ ಶ್ರೀಕೃಷ್ಣನ ಹೃದಯ ಬಡಿಯುತ್ತಾನೆ ಇದೆ, ಅಂದರೆ ಇನ್ನೂ ಕೂಡ ಜೀವಂತವಾಗಿದೆ. ಈಗ ಅದು ಹೇಗಿದೆ ಗೊತ್ತಾ? ಆ ಸ್ಥಳ ಯಾವುದು? ಆ ದೇವಸ್ಥಾನ ಯಾವುದು? ಯಾಕೆ ಇಲ್ಲಿಯವರೆಗೂ ಶ್ರೀಕೃಷ್ಣನ ಹೃದಯ ಜೀವಂತವಾಗಿದೆ? ಇಂತಹ ಆಶ್ಚರ್ಯ ಹಾಗೂ ಕುತೂಹಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಬಾಕ್ಸಲ್ಲಿ ಸಂಬೋಧಿಸಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ದೇವಸ್ಥಾನಗಳ ಹೆಚ್ಚಿನ ಮೂರ್ತಿಗಳು ಕಲ್ಲಿನಿಂದ ಮಾಡಲ್ಪಟ್ಟಿವೆ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಮಾತ್ರ ಅಲ್ಲಿನ ಮೂರ್ತಿಯು ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ. 5,000 ವರ್ಷಗಳ ಹಿಂದಿನ ಈ ಮೂರ್ತಿಯ ಎದೆಭಾಗದಲ್ಲಿ ಕೃಷ್ಣನ ಹೃದಯ ಇಡಲಾಗಿದೆ ಎಂದು ನಂಬಲಾಗಿದೆ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಈ ಕಟ್ಟಿಗೆಯ ಮೂರ್ತಿಯನ್ನು ಬದಲಾಯಿಸಿ ಹೊಸ ಮೂರ್ತಿಗೆ ಹೃದಯವನ್ನು ಅಳವಡಿಸಲಾಗುತ್ತದೆ. ಹಾಗೆ ಮಾಡುವಾಗ ಇಡೀ ಪುರಿ ನಗರ ಕತ್ತಲಾಗುತ್ತದೆ ಹಾಗೂ ವಿದ್ಯುತ್ತನ್ನು ಕೂಡ ತೆಗೆಯಲಾಗುತ್ತದೆ. ಯಾರು ಕೂಡ ಯಾರ ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚುವಂತಿಲ್ಲ. ಪೂರ್ಣ ಕತ್ತಲಲ್ಲಿ ಮಾತ್ರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕಾವಿ ಬಣ್ಣದ ಬಟ್ಟೆಯನ್ನು ಕೈಗೆ ಹಾಕಿಕೊಂಡು ಹೃದಯವನ್ನು ಒಂದು ಮೂರ್ತಿಯಿಂದ ಇನ್ನೊಂದು ಮೂರ್ತಿಗೆ ಸ್ಥಳಾಂತರಿಸಲಾಗುತ್ತದೆ. ಈ ರೀತಿ ಕಳೆದ ಬಾರಿ ಹೃದಯವನ್ನು ಸ್ಥಳಾಂತರಿಸಿದ್ದು ಜೂನ್ 1, 2015ರಲ್ಲಿ. 50 ವರ್ಷಗಳ ಹಿಂದೆ ಒಬ್ಬ ಪುರೋಹಿತ ಈ ರೀತಿ ಮಾಡುವಾಗ ಕಣ್ಣಿಗೆ ಕಟ್ಟಿದ್ದಂತಹ ಬಟ್ಟೆಯನ್ನು ತೆಗೆದು ನೋಡಲು ಹೋಗಿ 50 ವರ್ಷಗಳ ಹಿಂದೆ ಒಬ್ಬ ಪುರೋಹಿತ ಈ ಹೃದಯವನ್ನು ನೋಡಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ಅವನ ಪ್ರಕಾರ ಆ ಹೃದಯ ಇರುವ ಭಾಗದಿಂದ ಮರ್ಕ್ಯುರಿ ತರಹ ದ್ರವ ಬೀಳುತ್ತದೆ. ಇದರಿಂದಲೇ ಕಟ್ಟಿಗೆಯ ಮೂರ್ತಿ ಪ್ರತಿ 12 ವರ್ಷಕ್ಕೊಮ್ಮೆ ಶೀತಲವಾಗುತ್ತದೆ. ಆದರೆ ದುರದೃಷ್ಟ ನೋಡಿ, ಈ ವ್ಯಕ್ತಿ ಈ ರೀತಿ ನೋಡಿದ್ದಕ್ಕಾಗಿಯೇ ಮುಂದೆ ಒಂದೇ ವಾರದಲ್ಲಿ ತನ್ನ ಕಣ್ಣುಗಳನ್ನು ಕಳೆದುಕೊಂಡು ಆಮೇಲೆ 1 ತಿಂಗಳ ನಂತರ ಸಾವನ್ನಪ್ಪಿದ್ದಾನೆ. ಹಾಗಾದರೆ ಈ ಮೂರ್ತಿಯ ಮರ್ಮವೇನು? ಈ ಹೃದಯದ ಕರ್ಮವೇನು? ಅದರ ಹಿಂದಿನ ರಹಸ್ಯವೇನು? ಕೃಷ್ಣನು ಮೃತ್ಯುಲೋಕ ತ್ಯಜಿಸಿ ತನ್ನ ಲೋಕಕ್ಕೆ ಪ್ರಯಾಣಿಸಿದ ಕಥೆಯ ಉಲ್ಲೇಖ ಭಾಗವತ ಪುರಾಣದ 11ನೇ ಸ್ಕಂದದಲ್ಲಿ ಬರುತ್ತದೆ. ಯದುವಂಶ ಇನ್ನೂ ಪೃಥ್ವಿಯ ಮೇಲೆ ಇದ್ದು ಸಂಪೂರ್ಣವಾಗಿ ತನ್ನ ಮೇಲೆ ಅವಲಂಬಿಸಿದೆ ಎಂದು ಕೃಷ್ಣನಿಗೆ ಗೊತ್ತಿತ್ತು. ಇದೇ ಕಾರಣ ಯದುವಂಶಗಳಲ್ಲಿ ದುರಂಕಾರ ಜಾಸ್ತಿಯಾಗಿತ್ತು. ಯದುವಂಶರ ಈ ದುರಂಕಾರವನ್ನು ನಾಶಪಡಿಸಬೇಕಾದರೆ ಅವರಲ್ಲಿಯೇ ಜಗಳವಾಡಿಸಿ ಅವರನ್ನು ಕೊನೆಗೊಳಿಸಬೇಕೆಂದು ಕೃಷ್ಣ ನಿರ್ಧರಿಸುತ್ತಾನೆ. ಅದಾದ ನಂತರ ಅವನು ದೇಹ ತ್ಯಾಗ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಶ್ರೀಕೃಷ್ಣ ದ್ವಾರಕಾ ನಗರದ ರಾಜನಾಗಿದ್ದ. ಒಂದು ಸಲ ಋಷಿ ವಿಶ್ವಾಮಿತ್ರ, ನಾರದ ಮುನಿಗಳು ಮತ್ತು ಋಷಿ ದುರ್ವಾಸರು ದ್ವಾರಕಾ ನಗರಕ್ಕೆ ಆಗಮಿಸುತ್ತಾರೆ. ದ್ವಾರಕಾದಲ್ಲಿದ್ದ ಯದುವಂಶದ ಯುವಕರ ಸ್ವಭಾವ ಚಂಚಲತೆಯಿಂದ ಕೂಡಿತ್ತು. ಇದೇ ಚಂಚಲತೆಯಿಂದ ಕೃಷ್ಣ ಪುತ್ರ ಸಾಂಬನನ್ನು ಸ್ತ್ರೀ ವೇಷ ಧರಿಸಿ 3 ಋಷಿಗಳ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಇವನೊಬ್ಬ ಗರ್ಭವತಿ ಮಹಿಳೆ ಎಂದು ಕೂಡ ತಮಾಷೆ ಮಾಡುತ್ತಾರೆ. ಯುವಕರು ಮಾಡುತ್ತಿರುವ ತಮಾಷೆಯ ದುಸ್ಸಾಹಸವನ್ನು ಅರಿತ ಋಷಿಗಳು ಅವರ ಕೋಪ ನೆತ್ತಿಗೇರುತ್ತದೆ. ಇದೇ ಕೋಪದಲ್ಲಿ ದುರ್ವಾಸರು ಸಾಂಬನನ್ನು, ನಿನ್ನ ಈ ತಮಾಷೆಯ ಹೊಟ್ಟೆಯಿಂದಲೇ ಒಂದು ಕಲ್ಲು ಬತ್ತಿಯು ಉತ್ಪತ್ತಿಯಾಗುತ್ತದೆ ಮತ್ತು ಆ ಕಲ್ಲು ಬತ್ತಿಯಿಂದಲೇ ನಿಮ್ಮ ಕುಲ ನಾಶವಾಗುತ್ತದೆ ಎಂದು ಶಾಪ ನೀಡುತ್ತಾರೆ. ಇಷ್ಟು ಚಿಕ್ಕ ತಮಾಷೆಗೆ ಕುಲವೇ ನಾಶವಾಗುವಂತಹ ಶಾಪ ಕೊಡುವುದರಲ್ಲಿ ಶ್ರೀಕೃಷ್ಣನ ನೀಲಿ ಅಡಗಿತ್ತು ಎಂದು ಬಿಡಿಸಿ ಹೇಳಬೇಕಾಗಿಲ್ಲ. ಶಾಪ ಕೊಟ್ಟು ಅಲ್ಲಿಂದ ಋಷಿಗಳು ತೆರಳಿದ ಮೇಲೆ ಯುವಕರು ಸಾಂಬನ ನಕಲಿ ಹೊಟ್ಟೆಯನ್ನು ಹರಿದು ನೋಡಿದಾಗ ನಿಜವಾಗಲೂ ಅಲ್ಲಿ ಕಲ್ಲು ಬತ್ತಿ ಸಿಗುತ್ತದೆ. ಗಾಬರಿಯಾದ ಯುವಕರು ನಡೆದ ಘಟನೆಯನ್ನು ಉಗ್ರಸೇನಿಗೆ ತಿಳಿಸುತ್ತಾರೆ. ಉಗ್ರಸೇನ ಕೂಡಲೇ ಸೈನಿಕರನ್ನು ಕರೆಸಿ ಆ ಕಲ್ಲು ಬತ್ತಿಯನ್ನು ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯುವಂತೆ ಆದೇಶಿಸುತ್ತಾನೆ. ಹೀಗೆ ಮಾಡುತ್ತಿದ್ದಂತೆ ಸಮುದ್ರಕ್ಕೆ ಎಸೆದ ಕಲ್ಲು ಬತ್ತಿಗಳು ಪುಡಿಪುಡಿಯಾಗಿ ನೀರಿನ ಅಲೆಗಳ ಜೊತೆ ಸೇರಿ ಸಮುದ್ರದ ದಂಡೆಗೆ ಬಂದು ಬೀಳುತ್ತವೆ. ಆದರೆ ಕಲ್ಲು ಬತ್ತಿಯ ಕೆಲ ಕಬ್ಬಿಣ ತುಂಡುಗಳು ಒಂದು ಮೀನಿನ ಹೊಟ್ಟೆ ಸೇರುತ್ತದೆ. ಹೀಗೆ ಒಂದು ದಿನ ಕಬ್ಬಿಣದ ತುಂಡುಗಳನ್ನು ನುಂಗಿದ ಮೀನುಗಾರರ ಬಲೆಗೆ ಬೀಳುತ್ತದೆ. ಮೀನಿನ ಹೊಟ್ಟೆಯಿಂದ ಸಿಕ್ಕ ಕಬ್ಬಿಣದ ತುಂಡನ್ನು ಒಬ್ಬ ಬಿಲ್ಲುಗಾರ ತನ್ನ ಬಾಣಿನ ತುದಿಗೆ ಅಂಟಿಸಿಕೊಳ್ಳುತ್ತಾನೆ.
ಇನ್ನೇನು ಶ್ರೀಕೃಷ್ಣ ಸ್ವರ್ಗ ಸೇರುವ ಸಮಯ ಸಮೀಪಿಸಿತ್ತು. ಕೆಲ ದಿನಗಳ ನಂತರ ದ್ವಾರಕದಲ್ಲಿ ಕೆಲ ದೌರ್ಭಾಗ್ಯ ಘಟನೆಗಳು, ಅಪಶಕನಗಳು ಶುರುವಾಗುತ್ತವೆ. ಇದಕ್ಕೆಲ್ಲ ಕಾರಣ ಅರಿತಿದ್ದ ಶ್ರೀಕೃಷ್ಣನು ತನ್ನ ನಗರವಾಸಿಗಳಿಗೆ ಶಂಕರರ ಕ್ಷೇತ್ರ ಮತ್ತು ಪ್ರಭಾಸ ಕ್ಷೇತ್ರಕ್ಕೆ ವಲಸೆ ಹೋಗಲು ಆದೇಶಿಸುತ್ತಾನೆ. ಪ್ರಭಾಸ ಕ್ಷೇತ್ರ ತಲುಪಿದ ಎಲ್ಲರೂ ಕೃಷ್ಣನ ಆದೇಶದಂತೆ ದೇವರ ಪೂಜೆ, ಅರ್ಚನೆ ಮತ್ತು ಭಕ್ತಿಯಲ್ಲಿ ನಿರತರಾಗುತ್ತಾರೆ. ಆದರೆ ಕೆಲಸವಿಲ್ಲದೆ ಕುಳಿತಿದ್ದ ಎಲ್ಲರೂ ಮೋಜು ಮಸ್ತಿಯಲ್ಲಿ ತಲ್ಲೀನರಾಗುತ್ತಾರೆ. ಅದರ ಜೊತೆಗೆ ಮದಿರಾಗಳನ್ನು ಕೂಡಲು ಪ್ರಾರಂಭಿಸುತ್ತಾರೆ. ಇದನ್ನು ಸೇವಿಸುತ್ತಿದ್ದಂತೆ ಮನುಷ್ಯರಾಗಿ ಉಳಿಯುವುದಿಲ್ಲ. ಯದುವಂಶದ ತರುಣರ ಬುದ್ಧಿಯು ಹಾಳಾಗಲು ಪ್ರಾರಂಭ ಮಾಡುತ್ತದೆ. ಹೀಗಾಗಿ ಯದುವಂಶೀಯರು ತಮ್ಮಲ್ಲೇ ಹೊಡೆದಾಡಿ ಸರ್ವನಾಶ ಆಗಿ ಹೋಗುತ್ತಾರೆ. ಇದರ ಜೊತೆ ಕೃಷ್ಣನ ಉದ್ದೇಶವು ಪೂರ್ತಿಯಾಗಿತ್ತು. ಈ ಘಟನೆಯ ನಂತರ ಬಲರಾಮನು ನದಿಯ ದಂಡೆಯಲ್ಲಿ ಕುಳಿತು ಚಿಂತಾಮಗ್ನನಾಗಿ ಅವನು ಧ್ಯಾನ ಅವಸ್ಥೆಯಲ್ಲಿ ತನ್ನ ಭೌತಿಕ ಶರೀರ ತ್ಯಾಗ ಮಾಡಿ ಸ್ವರ್ಗ ಸೇರುತ್ತಾನೆ. ಕೆಲ ಸಮಯದ ನಂತರ ಭಗವಾನ್ ಶ್ರೀಕೃಷ್ಣನು ಅರಳಿ ಮರದ ಕೆಳಗೆ ಕುಳಿತು 4 ದಿಕ್ಕಿನಲ್ಲಿ ಆವರಿಸಿದ ಕತ್ತಲೆಯನ್ನು ಹೋಗಲಾಡಿಸಿ ಪ್ರಕಾಶಮಾನವಾಗುತ್ತಾನೆ. ಈ ಸಮಯದಲ್ಲಿ ಕೃಷ್ಣನು ತನ್ನ ಬಲಗಾಲಿನ ಮೇಲೆ ಎಡಗಾಲು ಹಾಕಿ ಕುಳಿತಿರುತ್ತಾನೆ. ಹೀಗಿರುವಾಗ ಆ ಚರಣ ಕಮಲಗಳು ಪ್ರಕಾಶದಿಂದ ಪ್ರಜ್ವಲಿಸುತ್ತವೆ. ಹೀಗಿರುವಾಗ ಈ ಚರಣಗಳನ್ನು ದೂರದಿಂದಲೇ ಒಬ್ಬ ಬಿಲ್ಲುಗಾರ ನೋಡಿ ಅದು ಜಿಂಕೆಯ ಮುಖದಂತೆ, ಅಂದರೆ ಜಿಂಕೆಯ ಕಣ್ಣು ಇರಬಹುದೆಂದು ಭಾವಿಸಿ ಮೀನಿನ ಹೊಟ್ಟೆಯಿಂದ ಬಂದ ಕಬ್ಬಿಣದ ತುಂಡನ್ನು ತನ್ನ ಬಾಣಿಗೆ ಅಂಟಿಸಿಕೊಂಡಿದ್ದ ಬಿಲ್ಲುಗಾರ ಬಿಲ್ಲನ್ನು ಹೊರತೆಗೆದು ನೇರವಾಗಿ ಕೃಷ್ಣನ ಕಾಲಿಗೆ ಜಿಂಕೆಯ ಕಣ್ಣೆಂದು ಭಾವಿಸಿ ಗುರಿಯಿಟ್ಟು ಹೊಡೆಯುತ್ತಾನೆ. ಹೋಗಿ ನೋಡಿದರೆ ಸ್ವಯಂ ಲೀಲಾಧಾರಿ ಶ್ರೀಕೃಷ್ಣ ಪರಮಾತ್ಮನಾಗಿರುತ್ತಾನೆ. ಬಿಲ್ಲುಗಾರ ತಾನು ಮಾಡಿದ ಪಾಪವನ್ನು ನೋಡಿ ಪಶ್ಚಾತ್ತಾಪ ಪಡುತ್ತಾನೆ. ಆದರೆ ಏನು ಮಾಡಿದರೂ ಪ್ರಯೋಜನ ಇರಲಿಲ್ಲ. ಯಾಕಂದರೆ ಆ ಬಾಣ ಕೃಷ್ಣನ ಪಾದಕ್ಕೆ ನುಗ್ಗಿ ಅವನ ದೇಹವನ್ನು ಘಾಸಿಗೊಳಿಸಿತ್ತು. ಹಾಗೆಯೇ ಶ್ರೀಕೃಷ್ಣ ದೇಹ ತ್ಯಾಗ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು. ಒಂದು ಮಾನ್ಯತೆಯ ಪ್ರಕಾರ ಪಾಂಡವರಿಂದ ಕೃಷ್ಣನ ಅಂತಿಮ ಸಂಸ್ಕಾರ ಮಾಡಲಾಗಿತ್ತು ಎಂದು ನಂಬಲಾಗಿದೆ. ಅಂತಿಮ ಸಂಸ್ಕಾರದ ಸಮಯದಲ್ಲಿ ಇಡೀ ದೇಹ ಸುಟ್ಟರೂ ಕೃಷ್ಣನ ಹೃದಯ ಮಾತ್ರ ಸುಡಲಿಲ್ಲ. ಹೀಗಾಗಿ ಹೃದಯ ಸುಡುವ ಅನೇಕ ಪ್ರಯತ್ನಗಳು ಫಲ ನೀಡಲಿಲ್ಲ. ಕೊನೆಗೆ ಕೃಷ್ಣನ ಹೃದಯದ ಶಕ್ತಿಯನ್ನು ಕಂಡು ಆ ಹೃದಯವನ್ನು ನೀರಿಗೆ ಅರ್ಪಿಸುತ್ತಾರೆ. ಹೀಗೆ ಕೃಷ್ಣನ ದೇಹದ ಹೃದಯ ರಾಜ ಇಂದ್ರನಿಗೆ ಸಿಗುತ್ತದೆ. ರಾಜ ಇಂದ್ರಿಯ ಜಗನ್ನಾಥನ ಭಕ್ತನಾಗಿದ್ದ. ಹೀಗಾಗಿ ರಾಜ ಇಂದ್ರಿಯ ಕೃಷ್ಣನ ಆ ಹೃದಯವನ್ನು ಜಗನ್ನಾಥ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ಇಂದಿಗೂ ಕೂಡ ಜಗನ್ನಾಥನ ಮೂರ್ತಿಯಲ್ಲಿ ಕೃಷ್ಣನ ಹೃದಯ ಇನ್ನೂ ಜೀವಂತವಾಗಿ ಬಡಿದುಕೊಳ್ಳುತ್ತದೆ ಎಂದು ಜಗನ್ನಾಥ ಪುರಿಯ ಅರ್ಚಕರು ಹೇಳುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಒಡಿಸ್ಸಾದ ಪುರಿಗೆ ಹೋದರೆ ಜಗನ್ನಾಥ ದೇವಸ್ಥಾನವನ್ನು ಭೇಟಿ ಕೊಡಿ. ಅಲ್ಲಿನ ಕೃಷ್ಣನ ಮೂರ್ತಿಯ ದರ್ಶನ ಪಡೆದು ಪುನೀತರಾಗಿರಿ. ಅಲ್ಲಿಯವರೆಗೆ ಜಯ ಕೃಷ್ಣ. ಸೃಷ್ಟಿಯ ನಿಯಮದ ಪ್ರಕಾರ ಮಾನವ ರೂಪವನ್ನು ಪಡೆದಂತಹ ಯಾವುದೇ ಜೀವವಾಗಲಿ ಅಂತ್ಯವನ್ನ ಪಡೆಯಲೇಬೇಕು.